35 ವರ್ಷಗಳಿಂದ ಚುನಾವಣಾ ಆಯೋಗವನ್ನು ಸಮರ್ಥಿಸಿದಂತೆ ಈಗ ಸಮರ್ಥಿಸುವುದು ಸಾಧ್ಯವಿಲ್ಲ ಎಂದು ಸ್ವರಾಜ್ ಇಂಡಿಯಾದ ಮುಖ್ಯಸ್ಥ ಯೋಗೇಂದ್ರ ಯಾದವ್ ಹೇಳಿದರು. ಭಾರತದ ಚುನಾವಣೆಗಳ ಪಾರದರ್ಶಕತೆಗಳ ಬಗೆಗೆ ಹೆಮ್ಮೆಯಿಂದ ಮಾತನಾಡುತ್ತಿದ್ದ ಚುನಾವಣಾ ವಿಶ್ಲೇಷಕ ಯೋಗೇಂದ್ರ ಯಾದವ್ ಅವರು ಇನ್ನು ಭಾರತದ ಚುನಾವಣಾ ಆಯೋಗವನ್ನು ಸಮರ್ಥಿಸಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಹೇಳಿದರು. ಸಂಸದ ರಾಹುಲ್ ಗಾಂಧಿಯವರು ಕೆಲವು ವಿಷಯ ಮುಂದಿಟ್ಟು ವೋಟ್ ಚೋರಿ ಎಂದು ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿಯಾಗಲಿ ಚುನಾವಣಾ ಆಯೋಗವಾಗಲಿ ಈ ಬಗೆಗೆ ತನಿಖೆ ನಡೆಸುವುದು ಬಿಟ್ಟು ಶಪಥ ಗಿಪಥ ಎಂಬಿತ್ಯಾದಿ ಮಾತನಾಡುತ್ತಿದ್ದಾರೆ. ಅದು ಸರಿಯಲ್ಲ ಎಂದು ಅವರು ಹೇಳಿದರು. ರಾಹುಲ್ ಗಾಂಧಿಯವರು ನೀಡಿದ ಅಂಕಿಅಂಶಗಳು ಪರಿಶೀಲಿಸಬೇಕಾದುದಾಗಿದೆ. ನಾನು ಚುನಾವಣಾ ಆಯೋಗವನ್ನ ಪವಿತ್ರವೆಂದು ತಿಳಿದಿದ್ದೆ. ಈಗ ಅದು ಪಾಪಿಯಂತಿದ್ದು ಅದನ್ನು ಪವಿತ್ರ ಮಾಡಬೇಕಾಗಿದೆ. ಮಧ್ಯಪ್ರದೇಶ, ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಗಳ ಬಳಿಕ ನನಗೂ ಸ್ವಲ್ಪ ಅನುಮಾನ ಬಂತು. ಆದರೆ ಸಾಕ್ಷ್ಯಾಧಾರವಿಲ್ಲದೆ ಸುಮ್ಮನಾಗಿದ್ದೆ. ರಾಹುಲ್ ಗಾಂಧಿಯವರು ಈಗ ಕೆಲವು ಸಾಕ್ಷ್ಯಾಧಾರ ನೀಡಿದ್ದಾರೆ. ಅದಕ್ಕೆ ಅಂಕಿಅಂಶದ ಉತ್ತರದ ಬದಲು ಬಿಜೆಪಿಯವರು ಚುನಾವಣಾ ಆಯೋಗದವರು ಬೆದರಿಸುವ ಮಾದರಿಯಲ್ಲಿ ಮಾತನಾಡುತ್ತಿರುವುದು ಸರಿಯಲ್ಲ ಎಂದು ಯೋಗೇಂದ್ರ ಯಾದವ್ ಎಕ್ಸ್ಪೋಸ್ಟ್ ಮಾಡಿದ್ದಾರೆ.